ನಮಸ್ಕಾರ. ಇದು ಆರೋಗ್ಯ ಕಿರಣ, ಮಂಗಳೂರಿನ ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ. ಈ ದಿವಸ ನಾವು ಮಕ್ಕಳ ಬೇರೆ ಬೇರೆ ಕಾಯಿಲೆಗಳ ಬಗ್ಗೆ ಮತ್ತು ಮಕ್ಕಳಿಗೆ ತಗಲುವಂಥ ಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ ನಾವು ಇವತ್ತು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಶ್ರೀಧರ ಅವಭೃತ ಅವರಿದ್ದಾರೆ. ನಾನು ಡಾಕ್ಟರ್ ಶ್ರೀಧರ ಅವಭೃತ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಶ್ರೀಧರ ಅವಭೃತ ಅವರು ಮಂಗಳೂರಿನ ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಹಿರಿಯ ವೈದ್ಯರು. ಅವರು ಇವತ್ತು ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಬರುವಂಥ ಬೇರೆ ಬೇರೆ ಸಾಂಕ್ರಾಮಿಕ ಕಾಯಿಲೆಗಳೇನು ಮತ್ತು ಅದಕ್ಕೆ ಯಾವ ಕ್ಷಣದಲ್ಲಿ ಅದಕ್ಕೆ ಚಿಕಿತ್ಸೆ ಪಡಿಬೇಕು, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋಗಬೇಕು ಮತ್ತು ಯಾವ ರೀತಿಯ ಚಿಕಿತ್ಸೆಗಳು ಲಭ್ಯ, ಎಲ್ಲ ವಿಚಾರಗಳ ಬಗ್ಗೆ ಅವರಿವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ಸಾಮಾನ್ಯವಾಗಿ ಮಕ್ಕಳಿಗೆ ಕಂಡುಬರುವಂಥ ಸೋಂಕುಗಳು ಅಥವಾ ನೀವು ಸೋಂಕು ಅಂತ ಹೇಳಿದ್ರೆ ಸೋಂಕು ರೋಗ ಅಂದರೆ ಏನಂತ ಹೇಳಲಿಕ್ಕೆ ಬಯಸ್ತೀರಿ? ಅದೇ ಸೋಂಕು ರೋಗ ಅಂದರೆ ಈ ಇನ್ಫೆಕ್ಷಸ್ ಡಿಸೀಸ್ ಅಂದರೆ ಯಾವುದಾದ್ರೂ ಕ್ರಿಮಿಗಳಿಂದ ಮನುಷ್ಯರಿಗೆ ಬರ್ತಾವಲ್ಲ ಅವನ್ನು ನಾವು ಸೋಂಕು ರೋಗ ಅಂತ ಹೇಳ್ಬೋದು. ಅದೇ ಈಗ ಕೆಲವು ಸೋಂಕು ರೋಗಗಳು ಮನುಷ್ಯರಿಂದ ಮನುಷ್ಯರಿಗೆ ಹರಡ್ತವೆ, ಅದನ್ನು ನಾವೀಗ ಸಾಂಕ್ರಾಮಿಕ ರೋಗ ಅಂತ ಹೇಳ್ತೇವೆ ಅಥವಾ ಕಂಟ್ಯಾಜಿಯಸ್ ರೋಗಗಳು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮಕ್ಕಳಿಗೆ ಯಾವ ರೀತಿಯ ಸೋಂಕು ರೋಗಗಳು ಅಥವಾ ಸಾಂಕ್ರಾಮಿಕ ರೋಗಗಳು ಬರುತ್ತೆ? ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುವಂಥವು ಅಂದರೆ ನೆಗಡಿ, ಶೀತ, ಕೆಮ್ಮು, ಜ್ವರ, ವಾಂತಿ ಭೇದಿಗಳು, ಮತ್ತು ಈಗ ಮಲೇರಿಯಾ, ಡೆಂಗ್ಯೂ ಆ ಥರದ್ದು ಬರ್ಬೋದು, ಇಲ್ಲ ಕ್ಷಯ ರೋಗ ಬರ್ಬೋದು, ಮತ್ತು ಈ ದಡಾರ ಅಂತೇವಲ್ಲ ಮೀಸಲ್ಸ್, ಮೈಯಲ್ಲಿ ರ್ಯಾಶ್ ಬೀಳುವಂಥದ್ದು, ಅವೆಲ್ಲ ಕೆಲವು ಇನ್ಫೆಕ್ಷಸ್ ಡಿಸೀಸ್ ಅಥವಾ ಸೋಂಕು ರೋಗಗಳು ಅಂತ ಹೇಳ್ಬೋದು. ಈಗ ವಾಂತಿ ಭೇದಿ ಅಂತ ಹೇಳಿದರೆ ವಾಂತಿ ಭೇದಿಗೆ ಮುನ್ನ ಏನಾದರೂ ಲಕ್ಷಣಗಳು ಕಾಣಿಸುತ್ತಾ? ಹೌದು, ಅಲ್ಲ ವಾಂತಿ ಭೇದಿ ಅಂದರೆ ಕೆಲವರಲ್ಲಿ ವಾಂತಿಯೇ ಜಾಸ್ತಿ ಕಾಣಿಸ್ಕೊಳ್ಬೋದು, ಕೆಲವರಲ್ಲಿ ಭೇದಿ ಜಾಸ್ತಿ ಕಾಣಿಸ್ಕೊಳ್ಬೋದು. ಅದಕ್ಕೆ ನಾವು ಹೇಳುವಾಗ ವಾಂತಿ ಭೇದಿ ಅಂತ ಶಬ್ದ ಅಂತ. ಕೆಲವರಲ್ಲಿ ಭೇದಿ ಜಾಸ್ತಿ ಇಲ್ಲದೇ ಇರ್ಬೋದು, ಬಟ್ ವಾಂತಿ ಜಾಸ್ತಿ ಇರ್ಬೋದು. ಬಟ್ ಅವು ಎರಡು ಒಂದಕ್ಕೊಂದು ಒಟ್ಟಾಗಿ ಕಾಣಿಸ್ಕೊಳ್ಳುವಂಥವು. ಅದರಿಂದಾಗಿ ಅವನು ಕೆಲವರಲ್ಲಿ ವಾಂತಿ ಜಾಸ್ತಿ ಕಾಣಿಸೋದು, ಕೆಲವರಲ್ಲಿ ಭೇದಿ, ಕೆಲವರಲ್ಲಿ ಅದ್ರ ಜೊತೆಯಲ್ಲಿ ಜ್ವರ ಕೂಡ ಇರಬಹುದು. ಈ ರೀತಿಯ ನೀವೀಗ ಈಗಾಗಲೇ ಈ ಪಟ್ಟಿ ಮಾಡಿದ ಇಷ್ಟು ರೋಗಗಳನ್ನು ತಡೆಗಟ್ಟುವ ಅಂದರೆ ಅದನ್ನು ಬರದಾಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು? ಅದೇ ಈಗ ಎಲ್ಲ ಕಾಯಿಲೆಗಳನ್ನು ತಡೀಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ನಾವು ಕೆಲವು ಜಾಗ್ರತೆಗಳನ್ನು ಖಂಡಿತ ಮಾಡ್ಬೋದು. ಈಗ ನೀವೇ ನೋಡಿದಿರಿ, ಕಳೆದ ಒಂದೂವರೆ ವರ್ಷದಲ್ಲಿ ಹೆಚ್ಚಿನ ಮಕ್ಕಳು ಮನೆ ಒಳಗಡೆ ಇರೋದ್ರಿಂದ ಮಕ್ಕಳ ಡಾಕ್ಟರಿಗೆ ಪೇಷಂಟ್ಗಳು ತುಂಬ ಕಮ್ಮಿ ಆಗಿದ್ರು. ಅಂದರೆ ಯಾಕಂದರೆ ಒಂದು ಹೆಚ್ಚಿನ ಕಾಯಿಲೆಗಳು ಬರುವುದು ವಾತಾವರಣದಿಂದ, ಮಿಂಗಲ್ ಆಗೋದ್ರಿಂದ, ಆಹಾರದ ತೊಂದರೆಯಿಂದ. ಈಗ ಅಂದರೆ ಹೊರಗಡೆ ಹೋಗಿ ಇವರು ತಿನ್ನೋದು ಕಮ್ಮಿ ಆಗಿದೆ. ಅದೇ ಆಹಾರ ಇರ್ಬೋದು ಅಥವಾ ನೀರಿನ ಕಲುಷಿತ ನೀರಿನಿಂದ, ಮತ್ತೆ ಒಬ್ಬರಿಂದ ಒಬ್ಬರಿಗೆ ಹರಡುವ ಈ ಕೆಮ್ಮು, ಶೀತ ಅಂಥವುಗಳಿಂದ, ಸ್ವಚ್ಛತೆ ಅವೆಲ್ಲ ನೀವು ಹೇಳಿದಾಗೆ ಬಹುಶಃ ಕಳೆದ ಒಂದೂವರೆ ವರ್ಷದಿಂದ ಮಕ್ಕಳು ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಜಾಗೃತಿ ಮುಟ್ಟಿದೆ. ಸೋಪ್ ಹಾಕಿ ತೊಳಿಬೇಕು, ಸ್ಯಾನಿಟೈಸೇಷನ್ ಮಾಡಬೇಕು ಅನ್ನುವಂಥ ಈ ಎಲ್ಲ ಒಂದು ಜಾಗೃತಿಯ ಕಾರಣದಿಂದಾಗಿ ಈಗ ಮಕ್ಕಳಿಗೆ ಲಸಿಕೆಗಳು ಈಗ ಯಾವೆಲ್ಲ ಅಂದರೆ ಈ ಸೋಂಕುಗಳನ್ನು ತಡೆಯಲಿಕ್ಕೆ ಇರುವಂಥ ಲಸಿಕೆಗಳು ಯಾವುದೆಲ್ಲ? ಅಲ್ಲ, ಈಗ ಹೆಚ್ಚಿನ ಎಲ್ಲ ಲಸಿಕೆಗಳು ಇರುವುದು ಸೋಂಕುಗಳನ್ನು ತಡಿಲಿಕ್ಕೆ ಇರುವಂಥವು. ಅಂದರೆ ಈಗ ಅದು ನೀವು ಸಣ್ಣ ಮಕ್ಕಳಲ್ಲಿ ಈಗ ಹೇಳಿದರೆ ಈಗ ಅವರು DPT ಅಂತ ಕೊಡ್ತಾರೆ. ಅದಂದರೆ ಈಗ ಒಂದು ಡಿಪ್ತೀರಿಯಾ ಅಂತ ಒಂದು ಗಂಟ್ಲು ನೋವಿದು, ಅಥವಾ ನಾಯಿ ಕೆಮ್ಮು ಅಂಥದ್ದು, ಅಥವಾ ಧನುರ್ವಾಯು, ಅವೆಲ್ಲ ಇನ್ಫೆಕ್ಷಸ್ ಡಿಸೀಸ್ಗಳೇ, ಅಂದರೆ ಸೋಂಕು ರೋಗಗಳೇ. ಅಥವಾ ಇವನ್ ಪೋಲಿಯೋ, ಎಲ್ಲದೂ ಕೂಡ ಎಲ್ಲ ಲಸಿಕೆಗಳನ್ನು ಕೊಡ್ತಾ ಇರೋದು ಈ ಸೋಂಕು ರೋಗ ಬರದೇ ಇದ್ದಾಗಿ ತಡೆಯುವುದು. ಯಾವೆಲ್ಲ ಲಸಿಕೆಗಳು ಈಗ ಲಭ್ಯ ಇದ್ದಾವೋ ಅವೆಲ್ಲ ಸೋಂಕು ರೋಗ ತಡೆಗಟ್ಟಲಿಕ್ಕೆ ಇರುವಂಥ ಲಸಿಕೆಗಳು. ಈಗ ಸಾಮಾನ್ಯವಾಗಿ ಸೋಂಕು ಬಂದ ಸಂದರ್ಭದಲ್ಲಿ ಅಥವಾ ಯಾವುದೇ ನೀವು ಹೇಳಿದಂಥ ಈ ಸೋಂಕು ರೋಗಗಳು ಬಂದಾಗ ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು? ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ರೂಢಿ ಇದೆ, ಒಂದೆರಡು ದಿವಸ ನಾವು ಮನೆಯಲ್ಲೇ ಇದ್ದುಕೊಂಡು ನೋಡ್ತೇವೆ ಹೆಚ್ಚಿನ ಸಂದರ್ಭದಲ್ಲಿ. ಅಲ್ಲ, ಅದು ಒಂದು ಲೆಕ್ಕದಲ್ಲಿ ಅದು ಸರಿಯಾದ ಕ್ರಮವೇ ಅಂತ ಹೇಳ್ಬೋದು. ಯಾಕಂದರೆ ಈಗ ಬೆಳಿಗ್ಗೆ ಜ್ವರ ಸ್ಟಾರ್ಟ್ ಆಗಿ ಒಂದು 10 ಮಿನಿಟಲ್ಲಿ ಡಾಕ್ಟರ್ ಹತ್ರ ಹೋದರೆ ಅಲ್ಲಿ ಜ್ವರ ಬಿಟ್ಟು ಬೇರೆ ಯಾವ ಲಕ್ಷಣಗಳು ಇರುವುದಿಲ್ಲ. ಇವನ್ ಡಾಕ್ಟರ್ಗಳಿಗೆ ಕೂಡ ಕೆಲವೊಮ್ಮೆ ಕಷ್ಟ ಆಗ್ತದೆ ಅದು ಏನು. ಯಾಕಂದರೆ ಈಗ ನಾನು ಹೇಳಿದೆ ಅಲ್ಲ, ಸೋಂಕು ರೋಗದ ಲಿಸ್ಟ್ ಸುಮಾರು ದೊಡ್ಡದಿದೆ. ಹೌದು, ಅದರಿಂದಾಗಿ ಈ ನೀವು ಜ್ವರ ಬಂದು ಅರ್ಧ ಗಂಟೆಯಲ್ಲಿ ಹೋದರೆ ಅಲ್ಲಿ ಬೇರೆ ಯಾವ ಲಕ್ಷಣಗಳು ಇಲ್ಲದೇ ಇರಬಹುದು. ಇವನ್ ಡಾಕ್ಟರ್ಗಳಿಗೆ ಕೂಡ ಕಷ್ಟ ಆಗ್ತದೆ. ಮತ್ತೆ ಕೆಲವು ಸೋಂಕು ರೋಗಗಳು ಮೈಲ್ಡ್ ಆಗಿ ಇರ್ತವೆ, ಅಂದರೆ 1-2 ದಿನದಲ್ಲಿ ಸರಿಯೂ ಆಗ್ಬಹುದು. ಅದೇ ಮಕ್ಕಳು ಸರಿಯಾಗಿ ಇದ್ರೆ, ಬೇರೆ ಏನು ತೊಂದರೆ ಇಲ್ಲದೆ ಇದ್ರೆ, ಸೊ ಈಗ 1-2 ದಿನ ಅವರು ನೋಡಿ 2 ದಿನದ ನಂತರವೂ ಏನೂ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ಅಥವಾ ಹೌದು, ಅಥವಾ ಕಂಡೀಷನ್ ಸ್ವಲ್ಪ
ವರ್ಸ್ ಆಗ್ತಾ ಉಂಟು, ಆ ಥರ ಎಲ್ಲ ಇದ್ದರೆ ಖಂಡಿತ ಅವರು ವೈದ್ಯರನ್ನು ಕಾಣಬೇಕಾಗ್ತದೆ. ಓಕೆ ಓಕೆ. ಈಗ ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಸೋಂಕು ರೋಗಗಳು ಯಾವುದೆಲ್ಲ ಏನೇನು? ಅಲ್ಲ, ಚರ್ಮದ ರೋಗಗಳು ತುಂಬ ಇದ್ದಾವೆ, ಯಾಕಂದರೆ ಚರ್ಮದ ಒಂದು ಡಿಪಾರ್ಟ್ಮೆಂಟೇ ಉಂಟಲ್ಲ. ಹೌದು, ಆದರೂ ಹೆಚ್ಚಾಗಿ ಈಗ ನಮಗೆ ಸಾಮಾನ್ಯವಾಗಿ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಕಾಣ್ಕೊಳ್ಳೋದಂದ್ರೆ ಈ ಬ್ಯಾಕ್ಟೀರಿಯಾದಿಂದ ಕೆಲವು ಈ ಹುಣ್ಣುಗಳ ಥರ ಆಗಿ ಅದರಿಂದ ಕಿವು ಬರುವಂಥವು, ಅಥವಾ ಈ ಫಂಗಸ್ನಿಂದಾಗಿ ಬರುವಂಥ ತುರಿಕೆಗಳು, ಅವೆಲ್ಲ ಸೋಂಕು ರೋಗಗಳೇ ಅವು. ಈಗ ಸೀರಿಯಸ್ ಆಗಿ ಏನಾದರೂ ಕಾಣುವಂಥ ಏನಾದರೂ ಸೋಂಕು ಕಾಯಿಲೆಗಳು ಅಂದರೆ ಈಗ ನಿಮ್ಮ ಆ ಮೊದಲಿನ ಪ್ರಶ್ನೆಗೆ ಪೂರಕವಾಗಿ ಇದೆ. ಅಂದರೆ ನೀವು ಯಾವಾಗ ವೈದ್ಯರನ್ನು ಕಾಣಬೇಕು ಅಂದರೆ ಈಗ ಡಾಕ್ಟರ್ ಈಗ ಹೇಳಿದ್ದಾರೆ 2 ದಿನ ಬಿಟ್ಟು ಕಂಡ್ರೆ ಸಾಕು ಅಂದರೆ ಅದು ಹಾಗೆ ಅಲ್ಲ. ಅಂದರೆ ಮಗು ಬೇರೆ ಎಲ್ಲ ತೊಂದರೆಗಳು ಇದ್ದರೆ ಅದರ ಜೊತೆಯಲ್ಲಿ, ಈಗ ಅಂದರೆ ಮಗುವಿಗೆ ತುಂಬ ಸುಸ್ತಾಗಿ ಹೋಗಿದೆ, ಅಥವಾ ಮಗು ಈಗ ಉಸಿರಾಟದಲ್ಲಿ ಆಡಲಿಕ್ಕೆ ಕಷ್ಟಪಡ್ತಾ ಉಂಟು, ಅಥವಾ ಮಗುವಿನ ಎಚ್ಚರ ತಪ್ಪಿ ಹೋಗಿದೆ, ಅಂದರೆ ಆ ಥರ ಎಲ್ಲ ಇದ್ದವಾಗ, ಅಥವಾ ಮಗುವಿಗೆ ಎದೆ ಬಡಿತ ಹೆಚ್ಚು ಕಮ್ಮಿ ಆಗ್ತಾ ಉಂಟು, ಈ ಥರ ಎಲ್ಲ ಇದ್ದವಾಗ ಅಲ್ಲಿ ಮತ್ತೆ 2 ದಿನ ಕಾಯುವ ಪರಿಸ್ಥಿತಿ ಇರುವುದಿಲ್ಲ. ಅವೆಲ್ಲ ಡೇಂಜರ್ ಸೈನ್ಸ್ ಅಂತ ಹೇಳ್ಬೋದು ನೀವು. ಅಥವಾ ಅದು ಮಗು ಶಾಕ್ನಲ್ಲಿದೆ ಅಂಥದ್ದು ಸಿಚುವೇಶನ್ಸನ್ನೆಲ್ಲ ಕೂಡಲೇ ಡಾಕ್ಟರ್ ಹತ್ರ ಹೋಗೋದು ಒಳ್ಳೆಯದು, ಅಥವಾ ಆಸ್ಪತ್ರೆಗೆ ಹೋಗೋದೇ ಒಳ್ಳೆಯದು. ಇನ್ನೊಂದು ಬಾರಿ ಸಾಮಾನ್ಯವಾಗಿ ಕೇಳಲ್ಪಡ್ತಾ ಇರುವಂಥ ಪ್ರಶ್ನೆ, ಈ ಲಸಿಕೆ ತೆಕ್ಕೊಂಡು ಕಾಯಿಲೆಗಳು ಬಾರದೇ ಇರುವಾಗೆ ನೋಡಿಕೊಳ್ಳೋದು ಒಳ್ಳೆಯದೋ, ಅಥವಾ ಕಾಯಿಲೆ ತನ್ನಿಂದ ತಾನಾಗಿ ಬಂದು ಹೋದ್ರೆ ಅದು ಒಳ್ಳೆಯದು ಅಂತ ಒಂದಷ್ಟು ಜನ ಅಭಿಪ್ರಾಯಗಳಿದ್ದಾವೆ. ಹೌದು, ಅಂದರೆ ಇದು ಕೆಲವೊಮ್ಮೆ ಕಾಯಿಲೆ ಮೇಲೆ ಕೂಡ ಹೊಂದ್ಕೊಂಡಿರ್ತದೆ. ಅದೇ ಆದರೂ ಹೆಚ್ಚಾಗಿ ನೋಡಿ, ಒಂದು ಒಳ್ಳೆಯ ಲಸಿಕೆ ಲಭ್ಯ ಇರುವಾಗ ನೀವು ಆ ಲಸಿಕೆ ತಗೊಂಡು ಕಾಯಿಲೆ ಬರದೇ ಇದ್ದಾಗೆ ತಡೆಯುವುದೇ ಜಾಣತನ ಅಂತ ಅನಿಸ್ತದೆ ನನಗೆ. ಅದು ಬಿಟ್ಟು ಆ ಕಾಯಿಲೆ ಬಂದು ಅದರಿಂದ ಸಫರಿಂಗ್ ಆಗಿ, ಅಲ್ಲ ಈಗ ಕೆಲವು ಕಾಯಿಲೆಗಳು ತುಂಬ ಮೈಲ್ಡ್ ಆಗಿರ್ತವೆ. ಸೊ ಅದಕ್ಕೀಗ ಅಂದರೆ ವ್ಯಾಕ್ಸಿನ್ ಇಲ್ಲದೆ ಕೂಡ ಅಂದರೆ ದೊಡ್ಡ ಸೇಫ್ ಡಿಸೀಸ್ ಅಂತ ಹೇಳ್ಬೋದು. ಈಗ ಅಂದರೆ ಈಗ ಕೆಲವು ಚಿಕನ್ ಪಾಕ್ಸ್ ಆ ಥರದ್ದೆಲ್ಲ ಚಿಕ್ಕ ಮಕ್ಕಳಲ್ಲಿ ಅವು ಸಾಧಾರಣ ಮಕ್ಕಳಲ್ಲಿ ಬಂದು ಗುಣ ಆಗುವಂಥ ಕಾಯಿಲೆಗಳೇ. ಸೊ ಅದಕ್ಕೀಗ ನೀವು ವ್ಯಾಕ್ಸಿನ್ ಬೇಕಾ, ಅಥವಾ ಅದೇ ನ್ಯಾಚುರಲ್ ಆಗಿ ಬಂದು ಹೋದರೆ ಒಳ್ಳೆಯದಾ ಅಂತ. ಇಲ್ಲಿಗ 2 ವಿಷಯ ಒಂದುಂಟು. ಯಾಕಂದರೆ ಒಳ್ಳೆ ಲಸಿಕೆ ಲಭ್ಯ ಇರುವಾಗ ನೀವು ಆ ಲಸಿಕೆ ತಗೊಂಡು ಆ ಕಾಯಿಲೆ ಬಂದು ಅದರದ್ದು ಆ 1 ವಾರದ ಒದ್ದಾಟ ಕಷ್ಟವನ್ನು ಅನುಭವಿಸಬೇಕಾ, ಅಥವಾ ಅದಕ್ಕಿಂತ ವ್ಯಾಕ್ಸಿನ್ ತಗೊಂಡು ಇದು ಅಂತ. ಮತ್ತೆ ಇನ್ನೊಂದಿದೆ, ಅದು ಕೆಲವು ವ್ಯಾಕ್ಸಿನ್ಗಳಿಗೆ ಸ್ವಲ್ಪ ಹಣ ಕೂಡ ಹೊಂದಿಸಬೇಕಾಗ್ತದೆ. ಸೊ ಅಂದರೆ ಹಣದ ಲಭ್ಯತೆ ಆಧಾರದಲ್ಲಿ ಕೂಡ ಅವ್ರು ಕೆಲವೊಮ್ಮೆ ಡಿಸಿಷನ್ ತಗೊಳ್ಬೇಕಾಗ್ಬೋದು. ಬಟ್ ಹೆಚ್ಚಾಗಿ ನಾವು 1-to-1 ಅವ್ರ ಹತ್ರ ಪೇಷಂಟ್ ಹತ್ರ ಅಥವಾ ತಂದೆ ತಾಯಿ ಹತ್ರ ಡಿಸ್ಕಸ್ ಮಾಡ್ತೇವೆ. ನೀವು ಅಂದರೆ ಸಾಧಕ ಬಾಧಕನ್ನು ಮಾತಾಡಿ ಆಮೇಲೆ ತಗೊಳ್ಳೋದು ಒಳ್ಳೆಯದು. ಆದರೂ ನಾನು ಹೇಳೋದಿದ್ರೆ ವ್ಯಾಕ್ಸಿನ್ ಬೆಟರ್ ಅಂದರೆ ಮಕ್ಕಳಿಗೆ ಬೇರೆ ಬೇರೆ ಕಾಲಾವಧಿಯಲ್ಲಿ ಕೊಡಬೇಕಾದ ಎಲ್ಲ ವ್ಯಾಕ್ಸಿನ್ಗಳನ್ನು ಇನ್ ಟೈಮ್ ಆಗಿ ಕೊಡ್ತಾ ಬಂದರೆ ಒಳ್ಳೆಯದು. ಈಗ ಕೋವಿಡ್ನ ವಿಚಾರಕ್ಕೆ ಬರುವಾಗ ಡಾಕ್ಟ್ರೆ, ಇನ್ನೂ ಕೂಡ ನಮ್ಮ ನಡುವೆಲ್ಲ ಸ್ವಲ್ಪ ಆತಂಕಗಳು ಇನ್ನೂ ಕೂಡ ಉಂಟು. 3rd ವೇವ್ ಬರುತ್ತೆ, ಮಕ್ಕಳಿಗೆ ಬರುತ್ತೆ ಅಂತೆಲ್ಲ ಏನು ಹೇಳ್ತೀರಿ ನೀವು? ಅಲ್ಲ ಅಂದರೆ ಆತಂಕ ಅಂತೂ ಇನ್ನೂ ಹೋಗಲಿಲ್ಲ, ಅದು ಎಲ್ಲರಿಗೂ ಗೊತ್ತುಂಟು. ಆದರೆ ಅದು 3ನೇ ಅಲೆಯ ಬಗ್ಗೆ ಈಗ ನಾವು ಮಾತಾಡೋದಿದ್ರೆ 3ನೇ ಅಲೆ ಬರ್ತದ ಇಲ್ವಾ ಅನ್ನೋದು ಅದು ಇನ್ನೂ ಕೂಡ ಕ್ವಶನ್ ಮಾರ್ಕಲ್ಲೇ ಉಂಟು. ಅದೇ ಆದರೂ ಇವನ್ನೀಗ 3ನೇ ಅಲೆ ಬಂದರೂ ಕೂಡ ಅದು ಬರೀ ಮಕ್ಕಳಲ್ಲೇ ಬರ್ತದ ಅದು ಕೂಡ ಹೇಳಲಿಕ್ಕಾಗೋದಿಲ್ಲ. ಬಟ್ ಈಗ ಒಂದು ಲಾಜಿಕ್ ಏನಂದರೆ, ದೊಡ್ಡವರಿಗೆಲ್ಲ ಈಗ ವ್ಯಾಕ್ಸಿನ್ಸ್ ಕೋವಿಡ್ ವ್ಯಾಕ್ಸಿನ್ ಸಿಗ್ತಾ ಇದೆ. ಸೊ ಅದರಿಂದಾಗಿ ಮಕ್ಕಳಿಗೆ ಇನ್ನೂ ಕೋವಿಡ್ ವ್ಯಾಕ್ಸಿನ್ ಸಿಕ್ಕಲಿಲ್ಲ. ಸೊ ಅದರಿಂದಾಗಿ ದೊಡ್ಡವರೆಲ್ಲ ಎಸ್ಕೇಪ್ ಆಗ್ತಾರೆ, ಮಕ್ಕಳಿಗೆ ಮಾತ್ರ ಬರ್ತದೆ ಅಂತ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ನೀವು ಶೇಕಡಾವಾರು ಪ್ರಮಾಣದಲ್ಲಿ ನೋಡಿದರೆ ಬಹುಶಃ 1ನೇ ಅಲೆ 2ನೇ ಅಲೆಗಿಂತ 3ನೇ ಅಲೆ ಬಂದರೆ ಅದರಲ್ಲಿ ಮಕ್ಕಳು ಸ್ವಲ್ಪ ಜಾಸ್ತಿ ಜನ ಎಫೆಕ್ಟ್ ಆಗ್ಬೋದು. ಆದರೆ ಓವರಾಲ್ ಇಲ್ಲಿವರೆಗೆ ನಾವು ನೋಡಿದ 1ನೇ ಅಲೆ ಅಥವಾ 2ನೇ ಅಲೆ ಇರ್ಬೋದು, ಮಕ್ಕಳಲ್ಲಿ ಕೋವಿಡ್ ಅನ್ನು ಅಂಥ ದೊಡ್ಡ ತೀವ್ರ ಸ್ವರೂಪದ ಕಾಯಿಲೆಯಾಗಿ ಕಾಣಿಸ್ಕೊಳ್ಳಲಿಲ್ಲ. ಸೊ ಅದರಿಂದಾಗಿ ನನ್ನ ಪ್ರಕಾರ ಇವನ್ 3ನೇ ಅಲೆಯಲ್ಲಿ ಅದು ಟೋಟಲಿ ಡಿಫ್ರೆಂಟ್ ಆಗಿರ್ತದೆ ಅಂತ ಏನು ಹೇಳಲಿಕ್ಕೆ ಏನು ಕಾರಣ ಇಲ್ಲ. ಅದು ಶೇಕಡಾವಾರು ಜಾಸ್ತಿ ಆಗ್ಬೋದು, ಬಟ್ ತೀವ್ರವಾಗಿ ಕಾಣಿಸ್ಕೊಳ್ತದೆ ಅಂತ ಹೇಳುವುದು ಪ್ರಶ್ನಾರ್ಥಕ ಅಂತ ಹೇಳ್ಬೋದು. ಮತ್ತೆ ಯಾವ ಸಂಶೋಧನಾ ವರದಿಗಳು ಕೂಡ, ವೈದ್ಯಕೀಯ ಸಂಶೋಧನಾ ವರದಿಗಳು ಕೂಡ ಇವಾಗ ಅದಕ್ಕೆ ಪೂರಕವಾಗಿ ತೊಂದರೆ ಮಾಡುತ್ತೆ ಅನ್ನೋ ಬಗ್ಗೆ ಏನಾದರೂ ಇದುವರೆಗೆ ಹೇಳಿಲ್ಲ. ಯಾಕೆಂದರೆ ಈಗ ನಾವು ಈಗ 1-1.5 ವರ್ಷದಿಂದ ನಮಗೆ ಅದರದ್ದೊಂದು ಸ್ವಲ್ಪ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ. ಅದರ ಪ್ರಕಾರ ಅಂದರೆ ಇಲ್ಲಿವರೆಗೆ ನೋಡಿದ ಪ್ರಕಾರ ಅದು ಮಕ್ಕಳಲ್ಲಿ ಅಷ್ಟು ತೀವ್ರವಾಗಿ ಕಾಯಿಲೆ ಕಾಣಿಸ್ಕೊಂಡಿಲ್ಲ. ಪಾಸಿಟಿವ್ ಆಗ್ಬೋದು, ಬಟ್ ಅಂದರೆ ತುಂಬ ಕಂಡೀಷನ್ ಹಾಳಾಗುವ ಇದು ಕಡಿಮೆ. ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯಲ್ಲಿ ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ನ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ.
ಆರೋಗ್ಯ ಕಿರಣ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಮಂಗಳೂರಿನ ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಕೆ ಶ್ರೀಧರ ಅಹೋಬೃತ ಅವರು, ಪ್ರಾಧ್ಯಾಪಕರು ಮತ್ತು ವಿಭಾಗ ಮುಖ್ಯಸ್ಥರು, ಮಕ್ಕಳ ಚಿಕಿತ್ಸಾ ವಿಭಾಗ, ಫಾದರ್ ಮುಲ್ಲಸ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ. ನಾವು ಈಗಾಗಲೇ ಮಕ್ಕಳಿಗೆ ಬರುವಂಥ ಬೇರೆ ಬೇರೆ ಸೋಂಕು ರೋಗಗಳ ಬಗ್ಗೆ ಮಾತಾಡ್ತಾ ಇದ್ದೇವೆ. ಡಾಕ್ಟ್ರೇ, ನೀವು ಈ ಮೊದಲು ಕೂಡ ಅನೇಕ ವಿಚಾರಗಳನ್ನ ಉಲ್ಲೇಖ ಮಾಡಿದೆ, ಮಕ್ಕಳಿಗೆ ಬರುವಂಥ ಸೋಂಕುಗಳು, ಕಾಯಿಲೆಗಳು ಎಲ್ಲ. ಈಗ ಜ್ವರದ ವಿಚಾರಕ್ಕೆ ಬರುವಾಗ ಪ್ರತಿ ಸಂದರ್ಭದಲ್ಲೂ ಕೂಡ ಆ್ಯಂಟಿಬಯೋಟಿಕ್ ಬೇಕಾ ಅನ್ನೋದೊಂದು ಪ್ರಶ್ನೆ. ಇದಕ್ಕೆ ಉತ್ತರ ಹೇಳೋದಿದ್ರೆ ಖಂಡಿತ ಇಲ್ಲ ಅಂತ. ಹಾಗಂತ ಹೇಳಿ ಅದೇ ಹೆಚ್ಚಿನ ನಮ್ಮ ಈ ಜ್ವರಗಳೆಲ್ಲ ವೈರಸ್ಗಳಿಂದ ಬರ್ತವೆ. ಈಗ ನಮ್ಮಲ್ಲಿ ಆಂಟಿವೈರಲ್ ಡ್ರಗ್ಸ್ಗಳು ತುಂಬ ಕಡಿಮೆ ಇದ್ದಾವೆ. ಅದನ್ನ ಈವನ್ ನಮಗೆ ಕೋವಿಡಲ್ಲಿ ಆದದ್ದು ಪ್ರಾಬ್ಲಮ್ ಅದೇ, ನಮ್ಮಲ್ಲಿ ಆಂಟಿವೈರಲ್ ಡ್ರಗ್ ಹೆಚ್ಚು ಇಲ್ಲ. ಹಾಗಂತ ಹೇಳಿ ಈಗ ಅದರಲ್ಲಿ ಈಗ ನೀವು ಡಾಕ್ಟರ್ ಹತ್ರ ತೋರಿಸಿದ್ರೆ ಅವರು ಡಿಸೈಡ್ ಮಾಡ್ತಾರೆ ಇದಕ್ಕೆ ಆಂಟಿಬಯೋಟಿಕ್ ಅಗತ್ಯ ಉಂಟಾ ಇಲ್ವಾ ಅಂತ. ಸೊ ಅದರಿಂದಾಗಿ ನಾವು ಹೇಳೋದೇನೆಂದ್ರೆ ಆಂಟಿಬಯೋಟಿಕ್ ನೀವಾಗಿ ತಗೊಳ್ಬೇಡಿ, ಮತ್ತೆ ಡಾಕ್ಟರ್ ಹೇಳಿದ ನಂತರ ಅವರು ಹೇಳಿದಷ್ಟು ಟೈಮ್ ಕೂಡ ತಗೊಳ್ಬೇಕು. ಅಂದ್ರೆ ಆ ಡ್ಯೂರೇಷನ್ ಕೂಡ ಇಂಪಾರ್ಟೆಂಟ್, ಮತ್ತೆ ಡೋಸೇಜ್ ಅವೆರಡು ಕೂಡ ಕರೆಕ್ಟ್ ಆಗಿ ಇರಬೇಕು. ಅದು ಮಾಡಲೇಬಾರದು. ಹಾಗೆ ಅಂತ ಡಾಕ್ಟರ್ ಮೇಲೆ ಆಂಟಿಬಯೋಟಿಕ್ ಕೊಡಿ ಅಂತ ಪ್ರೆಷರ್ ಹಾಕೋದ್ರಲ್ಲೂ ಅಗತ್ಯ ಇಲ್ಲ. ಯಾಕಂದ್ರೆ ಡಾಕ್ಟರ್ಗೆ ಕೆಲವು ಕ್ರೈಟೀರಿಯಾದ ಮೇಲೆ ಅವರು ಅದು ಬ್ಯಾಕ್ಟೀರಿಯಾದ ಅಥವಾ ವೈರಸ್ಸಿಂದ ಬಂದಿರ್ಬೋದಾ ಅಂತ ಹೇಳಿ ಅವರು ಡಿಸೈಡ್ ಮಾಡ್ತಾರೆ. ಮಾಡಿ ಅವರು ಅಥವಾ ಇವನ್ ಕೆಲವು ಸಮಯದಲ್ಲಿ ಇವನ್ ಬ್ಲಡ್ ಟೆಸ್ಟ್ ಮಾಡಿ ನೋಡಿ ಅವರು ಆಂಟಿಬಯೋಟಿಕ್ ಯಾವ ಆಂಟಿಬಯೋಟಿಕ್ ಅಗತ್ಯ ಅದನ್ನೆಲ್ಲ ಅವರು ಡಿಸೈಡ್ ಮಾಡ್ತಾರೆ. ಓಕೆ, ಹಾಗೆ. ಆದರೆ ಇನ್ ಜನರಲ್ ಎಲ್ಲ ಜ್ವರಕ್ಕೂ ಆಂಟಿಬಯೋಟಿಕ್ನ ಅಗತ್ಯ ಇರುವುದಿಲ್ಲ. ಈಗ ಈ ಇಮ್ಯುನಿಟಿ ಬೂಸ್ಟರ್ ಅಂತ ಏನು ಹೇಳ್ತೇವೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಏನಾದರೂ ಮದ್ದುಗಳು ಮಕ್ಕಳ ನಾವು ವಿಚಾರ ಈಗ ಮಾತಾಡ್ತಾ ಇದ್ದೇವೆ, ಇದೆಯಾ ಅಂತೆಲ್ಲ ಪ್ರಶ್ನೆ ಬರುತ್ತೆ. ಇದು ತುಂಬಾ ಕಾಮನ್ ಪ್ರಶ್ನೆ ಕೂಡ ಹೌದು, ಒಳ್ಳೆ ಪ್ರಶ್ನೆನೂ ಹೌದು ಆ ಲೆಕ್ಕದಲ್ಲಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಅದು ಇರ್ತದೆ. ಅಂದ್ರೆ ಮಕ್ಕಳ ವಿಷಯ ಬಂದವಾಗ ಅವರು ಸ್ವಲ್ಪ ಹೆದರಿಕೆನೂ ಇರ್ತದೆ, ಮತ್ತೆ ಇಮ್ಯುನಿಟಿ ಜಾಸ್ತಿ. ಮತ್ತೆ ನಾವೀಗ ತುಂಬಾ ಅಡ್ವರ್ಟೈಸ್ಮೆಂಟ್ ಅವೆಲ್ಲ ನೋಡ್ತಾ ಇರ್ತೇವೆ. ಅದರಿಂದ ಒಳ್ಳೆಯ ಆಹಾರ, ಬ್ಯಾಲೆನ್ಸ್ ಡಯಟ್, ಮತ್ತೆ ಒಳ್ಳೆ ನಿದ್ದೆ, ವ್ಯಾಯಾಮ ಅವೆಲ್ಲ ಇದ್ರೆ ಆಟೋಮೆಟಿಕಲಿ ಹೌದು ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿಯನ್ನು ಕೊಡ್ತಾರೆ. ಮತ್ತೆ ಈ ಆರೋಗ್ಯ ಮತ್ತು ಒಳ್ಳೆಯ ಆಹಾರ. ಹೌದು. ಅದ್ರ ಜೊತೆಗೆ ಈ ಕೆಲವು ವಿಟಮಿನ್ ಸಿ ಅಂತವೆಲ್ಲ ಸ್ವಲ್ಪ ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಲಿಕ್ಕೆ ಸಹಾಯ ಮಾಡ್ತವೆ. ಸೊ ಅದನ್ನು ನೀವು ಆಹಾರದಲ್ಲೇ ತಗೊಳ್ಬೋದು. ಅದರಲ್ಲಿ ಅದಕ್ಕೋಸ್ಕರ ನೀವು ಎಕ್ಸ್ಟ್ರಾ ಬೂಸ್ಟರ್ ತಗೊಳ್ಳೋ ಅಗತ್ಯ ಇಲ್ಲ. ಈ ಜಾಹೀರಾತು ಪತ್ರಿಕೆಯಲ್ಲಿ ಬರುವಂತಹ ಜಾಹೀರಾತಿಗೆ ಆಮಿಷಕ್ಕೆ ಒಳಗಾಗಬೇಕಾಗಿಲ್ಲ ಅಂತ. ಅದೇ ಉತ್ತಮ ಬ್ಯಾಲೆನ್ಸ್ ಡಯಟ್ ಅಂತ ನಾವು ಹೇಳ್ಬೋದು. ಉತ್ತಮ ಬ್ಯಾಲೆನ್ಸ್ ಡಯಟ್ ಅಂತ ಅದರಲ್ಲಿ ಹಣ್ಣು, ತರಕಾರಿ ಅಂತವೆಲ್ಲ ಇದ್ರೆ ಬಹುಶಃ ನಿಮಗೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಆಗ್ತದೆ. ಒಂದಷ್ಟು ಫ್ರೂಟ್ಸ್, ಒಂದಷ್ಟು ತರಕಾರಿ, ಹೌದು, ಅವನ್ನೆಲ್ಲ ಎಲ್ಲ ಒಂದು ಉತ್ತಮ ಆಹಾರ ತಗೊಂಡ್ರೆ, ಪ್ಲಸ್ ಇದ್ರ ಜೊತೆಗೆ ಸ್ವಲ್ಪ ವ್ಯಾಯಾಮ, ಫಿಸಿಕಲ್ ಆಕ್ಟಿವಿಟಿ, ನಿದ್ದೆ ಅವು ಕೂಡ ಬೇಕು. ಒಳ್ಳೆಯ ವ್ಯಾಯಾಮ ಕೊಡಬೇಕು, ಒಳ್ಳೆಯ ನಿದ್ದೆ ಕೊಡಬೇಕು, ಒಳ್ಳೆಯ ಆಹಾರ, ಒಳ್ಳೆಯ ಜೀವನ ಕ್ರಮ ಅಂತ ಜೀವನ ಶೈಲಿ. ಹೌದು, ಅತಿ ಮುಖ್ಯ. ಈಗ ಕೋವಿಡ್ನ ವಿಚಾರಕ್ಕೆ ಬರುವಾಗ ಇನ್ನೊಂದು ವಿಚಾರ, ಯಾಕಂದರೆ ಮಕ್ಕಳಿಗೆ ಬರದಾಗಿ ಏನಾದರೂ ತಡಿಲಿಕ್ಕೆ ಏನಾದರೂ ವ್ಯವಸ್ಥೆ ಉಂಟಾ ಅಂತ ಈಗ ತುಂಬ ಮಂದಿ ಪೇರೆಂಟ್ಸ್ ಕೇಳುವಂಥದ್ದು. ಹೌದು. ಅಂದರೆ ಈಗ ನೋಡಿ, ಯಾವುದೇ ಕಾಯಿಲೆಯನ್ನು ಬರದೇ ಇದ್ದಾಗೆ ತಡೆಯುವುದಂದರೆ ಒಂದು ಮೋಸ್ಟ್ ಇಫೆಕ್ಟಿವ್ ಮೆಥಡ್ ಅಂದರೆ ಅದಕ್ಕೆ ವ್ಯಾಕ್ಸಿನ್ ಕೊಟ್ಟರೆ ಅದು ಆ ವ್ಯಾಕ್ಸಿನ್ ಎಫಿಕಸಿ ಕೂಡ ಇಂಪಾರ್ಟೆಂಟು. ಹೌದು. ಆದರೂ ಅದೇ ಕಾಯಿಲೆ ಬರದೇ ಇದ್ದಾಗೆ ತಡಿಬೇಕಿದ್ರೆ ನೀವು ಅದಕ್ಕೊಂದು ಒಳ್ಳೆಯ ವ್ಯಾಕ್ಸಿನನ್ನು ಕೊಡಬೇಕು. ಅಂದರೆ ಸದ್ಯಕ್ಕೆ ಮಕ್ಕಳಲ್ಲಿ ಇನ್ನೂ ಆ ವ್ಯಾಕ್ಸಿನ್ ಬರಲಿಲ್ಲ. ಸೊ ಅದರಿಂದಾಗಿ ಈಗ ಹೆಚ್ಚಾಗಿ ಮನೆಯಲ್ಲೇ ಇರುವ ಮಕ್ಕಳಿಗೆ ಕಾಯಿಲೆ ಬರೋದು ಹೆಚ್ಚಾಗಿ ದೊಡ್ಡವರಿಂದ. ಅದರಿಂದಾಗಿ ಮೇಯ್ನ್ ದೊಡ್ಡವರು ಯಾವುದು ಹಿಂಜರಿಕೆ ಇಲ್ಲದೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಬೇಕು, ಅದೊಂದು. ಮತ್ತೆ ನಿಮ್ಮ ಯೂನಿವರ್ಸಲ್ ಪ್ರಿಕಾಷನ್ಸ್ ಇದ್ದಾವಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಅಥವಾ ಮಾಸ್ಕ್ ಸ್ಯಾನಿಟೈಸೇಷನ್ ಮಾಡೋದು, ಅವು ಪ್ರೋಟೋಕಾಲ್ಗಳನ್ನ ಪಾಲಿಸಲೇಬೇಕು. ಈಗ ಡಾಕ್ಟರ್, ಈಗಾಗಲೇ ಶಾಲೆಗಳು ಕೂಡ ಆರಂಭವಾಯಿತು. ಮಕ್ಕಳನ್ನು ಶಾಲೆಗೆ ಕಳುಹಿಸಬಹುದಾ ಅಂತ ಪೇರೆಂಟ್ಸ್ಗಳಿಗೆ ಇನ್ನು ಕೂಡ ಒಂದಷ್ಟು ಅನುಮಾನಗಳು ಉಂಟು. ಈ ಹಿಂಜರಿಕೆ ತುಂಬಾ ತಂದೆ ತಾಯಿಯಂದ್ರಿಗುಂಟು. ಆದರೆ ಅವರಿಗೆ ಅದ್ರ ಜೊತೆಗೆ ಅವರು ಏನು ಮರೆತು ಬಿಡ್ತಾ ಇದ್ದಾರೆ ಅಂದರೆ, ಮಗುವಿಗೆ ಕಾಯಿಲೆ ಬಂದರೆ ಹೆಚ್ಚಾಗಿ ಅದು ಗುಣ ಆಗ್ತದೆ. ಆದರೆ ಅವರು ಮಕ್ಕಳಿಗೆ ತಗೊಂಡಷ್ಟೇ ಕಾಳಜಿಯನ್ನು ಅವರ ಸಲುವಾಗಿ ಕೂಡ ತಗೊಳ್ಬೇಕು. ಯಾಕಂದರೆ ಮಕ್ಕಳಿಗೆ ಬರೋದು ಕಾಯಿಲೆ ಹೆಚ್ಚಾಗಿ ಮನೆ ತಂದೆ ದೊಡ್ಡವರಿಂದ, ಅವರು ಅದು ತಗೊಳ್ಬೇಕು. ಮತ್ತೆ ಶಾಲೆಗೆ ಮಾತ್ರ ಇವರು ಹೆದರ್ತಾರೆ, ಅದು ಬಿಟ್ಟರೆ ಬೇರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಲ್ಲರೂ ಬೀಚ್, ರಸ್ತೆ, ಪಾರ್ಕ್, ಮದುವೆ ಎಲ್ಲ ಬರ್ತಿ.
ಅದರಿಂದಾಗಿ ಅಲ್ಲ, ಶಾಲೆಗೆ ಕಳಿಸೋದ್ರಿಂದ ಒಂದು ಸಣ್ಣ ರಿಸ್ಕ್ ಇದ್ದೇ ಇದೆ. ಆದರೆ ನೀವು ಶಾಲೆಗೆ ಹೋಗುವ ಲಾಭಗಳನ್ನು ನೋಡಿದರೆ ಹೌದು ಇದು ನೆಗ್ಲಿಜಿಬಲ್ ಅಂತ ಹೇಳ್ಬೋದು. ಮತ್ತೆ ಒಂದು ಸುದೀರ್ಘ ಕಾಲ ಮಕ್ಕಳು ಮನೆಯಲ್ಲೇ ಇದ್ದಾರೆ, ಅದರಿಂದ ತೊಂದರೆಗಳು ತುಂಬ ಇದ್ದಾವೆ. ಸ್ವಲ್ಪ ಮುಂಜಾಗ್ರತೆಯನ್ನು ತಗೊಂಡು ಹೋಗಬೇಕಾಗ್ತದೆ. ಅಂದರೆ ಅದೀಗಂತೂ ಸರ್ಕಾರ ಸುಮಾರು SOPಗಳನ್ನು ರಿಲೀಸ್ ಮಾಡಿದೆ, ಅದನ್ನು ಪಾಲಿಸಿಕೊಂಡು ಶಾಲೆಗೆ ಹೋಗುದು ಒಳ್ಳೆಯದು. ಸದ್ಯದ ಮಟ್ಟಿಗೆ ಮಕ್ಕಳಿಗೆ ಅಂತ ವ್ಯಾಕ್ಸಿನ್ ಬರಲಿಲ್ಲ ಡಾಕ್ಟರ್? ಅದು ಹೌದು, ಇನ್ನೊಂದು ಬಹುಶಃ ಮುಂದಿನ ತಿಂಗಳು ಮಕ್ಕಳಿಗೆ ಆಗುವ ವ್ಯಾಕ್ಸಿನ್ ಮಾರುಕಟ್ಟೆಗೆ ಬರಬಹುದು ಅಂತ ಕಾಣ್ತದೆ. ಅದೇ ಫಸ್ಟ್ ಮೋಸ್ಟ್ಲಿ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಕೊಡ್ಬೋದು, ಅಥವಾ ಈ ಕೆಲವು ನಾವು ಕೋಮಾರ್ಬಿಡಿಟೀಸ್ ಇರುವ ಮಕ್ಕಳಿಗೆ, ಅಂದರೆ ಜೊತೆಯಲ್ಲಿ ಬೇರೆ ಕಾಯಿಲೆಗಳು ಇದ್ದವರಿಗೆ, ಹೈ ರಿಸ್ಕ್ ಮಕ್ಕಳಿಗೆ ಬಹುಶಃ ಪ್ರಯಾರಿಟಿಯಲ್ಲಿ ಅವರಿಗೆ ಮೊದಲು ಕೊಟ್ಟು ಆಮೇಲೆ ಉಳಿದ ಮಕ್ಕಳಿಗೂ ಬರ್ಬೋದು. ಸಾಮಾನ್ಯವಾಗಿ ಜ್ವರವಿದ್ದ ಸಂದರ್ಭದಲ್ಲಿ ವ್ಯಾಕ್ಸಿನ್ಗಳನ್ನೆಲ್ಲ ಕೊಡ್ಬೋದಾ? ಈಗ ನೋಡಿ, ವ್ಯಾಕ್ಸಿನ್ ಯಾಕೆ ನಾವು ಕೊಡ್ತಾ ಇದ್ದೇವೆ ಅಂದರೆ ಕಾಯಿಲೆ ಬರಬಾರ್ದು ಅಂತ. ಹೌದು, ಅದರಿಂದಾಗಿ ಅದೊಂದು ಎಮರ್ಜೆನ್ಸಿ ಥರ ನಾವು ಕೊಡುವ ಅಗತ್ಯ ಇರೋದಿಲ್ಲ. ಅಂದರೆ ಈಗ ಒಬ್ಬನಿಗೆ ಈಗ ಜ್ವರ ಬರ್ತಾ ಇರುವಾಗ ನಾವು ಇನ್ನೊಂದು ಕಾಯಿಲೆ ಬರದಿದ್ದಾಗೆ ವ್ಯಾಕ್ಸಿನ್ ಕೊಡುವ ಅಗತ್ಯ ಏನಿಲ್ಲ. ನೀವು ಒಂದು 3-4 ದಿನ ಕಾಯ್ಬೋದಲ್ಲ, ಅಂದರೆ ಈ ಜ್ವರ ಕಮ್ಮಿ ಆದ ನಂತರ ಕೊಡ್ಬೋದು. ಆದರೆ ಕೊಡಲೇಬಾರ್ದಂತ ಏನಿಲ್ಲ. ಆದರೂ ಹೆಚ್ಚಾಗಿ ನಾವು ಏನು ಮಾಡ್ತೇವೆ ಅಂದರೆ, ಮತ್ತು ನಮ್ಮಲ್ಲಿ ಇನ್ನೊಂದಿದೆ, ಈಗ ಅವನಿಗೆ ಮೊದಲೇ ಜ್ವರ ಬರ್ತಾ ಇದೆ, ಈಗ ವ್ಯಾಕ್ಸಿನ್ ತೊಗೊಂಡಾದ ಮರುದಿನ ಜ್ವರ ಜಾಸ್ತಿ ಆದರೆ ಎಲ್ಲ ದೂರನ್ನು ಅವರು ಆ ವ್ಯಾಕ್ಸಿನ್ ಮೇಲೆ ಹಾಕ್ತಾರೆ. ಅದಕ್ಕಿಂತ ಈ ಜ್ವರ ಕಮ್ಮಿ ಆಗೋರಿಗೆ ಕಾದು ಆಮೇಲೆ ವ್ಯಾಕ್ಸಿನನ್ನು ಕೊಡೋದು ಬೆಟರ್ ಅಂತ ನಾವು ಯೂಶಲಿ ಹಾಗೆ ಮಾಡ್ತೇವೆ. ಈ ಜ್ವರದ ಸಮಯದಲ್ಲಿ ಅವರ ಆಹಾರ ಪದ್ಧತಿ ಏನೇನಿರಬೇಕು? ಅದು ಈಗ ಹೆಚ್ಚಾಗಿ ಎಂಥ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಒಂದು ಆಹಾರ ಪದ್ಧತಿ ಬೇಕಂತ ಹೇಳೋದಿಲ್ಲ. ಆದರೆ ನಾವು ಏನಾಗಿ ಜನರಲ್ ಆಗಿ ಹೇಳೋದಿದ್ರೆ ಸುಲಭದಲ್ಲಿ ಜೀರ್ಣ ಆಗುವಂಥ ಆಹಾರ ತಗೊಳ್ಳಿ, ಸ್ವಲ್ಪ ನೀರಿನ ಸೇವನೆ ಜಾಸ್ತಿ ಮಾಡಲಿ, ಆ ಥರ ಹೇಳ್ಬೋದು ಅಷ್ಟೇ. ಈಗ ಎದೆ ಹಾಲು ಕೊಡುವಂಥ ತಾಯಂದಿರು ಅವರು ಏನು ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಳ್ಳಬಹುದಾ? ಹೌದು, ಇದೊಂದು ಒಳ್ಳೆಯ ಪ್ರಶ್ನೆನೇ. ಓಕೆ, ಈಗಂತೂ ಖಂಡಿತ ಅವರು ತಗೊಳ್ಬೇಕು. ಓಕೆ, ಯಾಕಂದರೆ ಅದರಿಂದ 2 ಅಡ್ವಾಂಟೇಜ್ ಉಂಟು. ಒಂದು, ಅವರಿಗೆ ಬರದೇ ಇದ್ದಾಗೆ ತಡೀತದೆ. ಇನ್ನೊಂದು, ಅವರ ದೇಹದಲ್ಲಿ ಆ್ಯಂಟಿಬಾಡಿಗಳು, ಪ್ರತಿಕಾಯಗಳು ತಯಾರಾಗೋದ್ರಿಂದ ಮಗುವಿಗೆ ಅದು ಎದೆ ಹಾಲಲ್ಲಿ ಸಿಗ್ತದೆ. ಅದರಿಂದಾಗಿ ಮಗುವಿಗೆ ಕೂಡ ಸ್ವಲ್ಪ ಏನು ಪ್ರೊಟೆಕ್ಷನ್ ಸಿಕ್ಕುವ ಇದು ಚಾನ್ಸಸ್ ಉಂಟು. ಅದರಿಂದಾಗಿ ತಾಯಂದಿರು ಖಂಡಿತ ಹಾಕಿಸ್ಕೊಳ್ಬೇಕು. ಈಗ ತಾಯಂದಿರಿಗೆ ವ್ಯಾಕ್ಸಿನ್ ಹಾಕಿದರ ನಂತರ ಎಷ್ಟು ದಿವಸದ ಅವಧಿಯಲ್ಲಿ ಅವರು ಎದೆ ಹಾಲು ಕೊಡಬಹುದು? ಇಲ್ಲ, ಅವರು ಇಮಿಡಿಯೇಟ್ ಕೂಡ ಕೊಡ್ಬೋದು, ಅದರಲ್ಲಿ ಏನು ತೊಂದರೆ ಏನಿಲ್ಲ. ಆಯಿತಾ? ಎಸ್ ವೈದ್ಯರೇ, ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು, ಸೋಂಕು ರೋಗಗಳು ಮಕ್ಕಳಿಗೆ ಬರುವಂಥದ್ದು ಅದು ಯಾವುದು, ಮತ್ತು ಅದಕ್ಕೇನು ಪರಿಹಾರ, ಯಾವ ಸಂದರ್ಭದಲ್ಲಿ ವೈದ್ಯರನ್ನು ಭೇಟಿ ಮಾಡಬೇಕು, ಮತ್ತು ಕೋವಿಡ್ ನಮಗೆ ಯಾವ ರೀತಿಯ ಮುನ್ನೆಚ್ಚರಿಕೆ, ಅದು 3ನೇ ಅಲೆ ಇರಬಹುದು, ಅಥವಾ ಮಕ್ಕಳ ವಿಚಾರಕ್ಕೆ ಬಂದಾಗ, ಅಥವಾ ಶಾಲೆಗೆ ಹೋಗುವ ವಿಚಾರ, ಎಲ್ಲ ವಿಚಾರಗಳ ಬಗ್ಗೆ ಡಾಕ್ಟರ್ ಕೆ ಶ್ರೀಧರ ಅವಭೃತ್ ಅವರು ತುಂಬ ವಿವರವಾಗಿ, ತುಂಬ ಸಾವಧಾನದಿಂದ ಅನೇಕ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ನಾನು ಅದಕ್ಕೆ ಸಮಸ್ತ ವೀಕ್ಷಕರ ಪರವಾಗಿ ಡಾಕ್ಟರ್ ಕೆ ಶ್ರೀಧರ ಅವಭೃತ್ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಡಾಕ್ಟರ್. ಆರೋಗ್ಯ ಕಿರಣ ಈ ಮಾತುಕತೆಯನ್ನು ನಾನಿಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು.